ಡಾಕ್ಟರ್ ಅಬ್ದುಲ್ಲಾ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ದೇರಳಕಟ್ಟೆ ಇದರ ಆಶ್ರಯದಲ್ಲಿ ಕೋವಿಡ್ 2ನೇ ಅಲೆಯ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ಸ್ ಆಗಿ ದುಡಿದ ವೈದ್ಯರುಗಳಿಗೆ ಸನ್ಮಾನ, ವಿಶೇಷ ಚೇತನರಿಗೆ ವೀಲ್ ಚೇರ್ ವಿತರಣೆ, ಆಶಾ ಕಾರ್ಯಕರ್ತೆಯರಿಗೆ ರೇಷನ್ ಕಿಟ್ ಹಾಗೂ 2,000 ಕುಟುಂಬಗಳಿಗೆ ಅಕ್ಕಿ ವಿತರಣೆ ಕಾರ್ಯಕ್ರಮ ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ದೇರಳಕಟ್ಟೆಯ ಬದ್ರಿಯಾ ಜುಮ್ಮಾ ಮಸೀದಿಯ ಖತೀಬರಾದ ಇಶಾಕ್ ಫೈಜಿ ದುವಾ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಟ್ರಸ್ಟ್ ಮೂಲಕ ಬಡವರಿಗೆ ನೀಡುವ ಸಹಾಯ ಹಸ್ತದ ಕಾರ್ಯ ಶ್ಲಾಘನೀಯ. ದುಡಿದ ಸಂಪತ್ತಿನ ಲಾಭವನ್ನ ಕಷ್ಟದಲ್ಲಿರುವ ಮಂದಿಗೆ ನೀಡುವುದು ಮನುಷ್ಯತ್ವ. ಕೇಳದವರಿಗೂ ದಾನ ನೀಡುವುದನ್ನು ತಿಳಿಸುವ ಧರ್ಮ ಇಸ್ಲಾಂ. ಇದರ ನಿರ್ದೇಶನದಲ್ಲಿ ಸಮಾಜದ ಒಳಿತಿಗೆ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಶ್ರಮಿಸುತ್ತಿದೆ ಎಂದು ಹೇಳಿದರು. ನಿನ್ನ ಸಂಪತ್ತಿನಲ್ಲಿ ಕೇಳಿದವರಿಗೂ ನೀನು ದಾನವನ್ನು ನೀಡಬೇಕು, ಕೇಳದವರಿಗೂ ನೀನು ದಾನವನ್ನು ನೀಡಬೇಕು ಎನ್ನುವಂತಹ ತಿಳಿಸುವಂತಹ ಧರ್ಮ ಇಸ್ಲಾಂ. ವ್ಯಾಖ್ಯಾನಗಾರರು ಅದನ್ನು ವ್ಯಾಖ್ಯಾನಿಸಿದ್ದು, ನೀನು ಅಂಗಡಿಯಿಂದ ಸಾಮಾನುಗಳನ್ನು ತಗೊಂಡು ಮನೆಗೆ ಹೋಗುವಾಗ ನಿನ್ನನ್ನು ಹಿಂಬಾಲಿಸಿಕೊಂಡು ನಿನ್ನ ಕೈಯಲ್ಲಿರುವಂತಹ ಆ ಸಂಪತ್ತನ್ನ ಆಶಿಸಿಕೊಂಡು ಒಂದು ನಾಯಿಯು ನಿನ್ನನ್ನು ಹಿಂಬಾಲಿಸಿದರೆ ನಿನ್ನ ಚೀಲದಲ್ಲಿರುವಂತಹ ಸಾಮಾನುಗಳಿಂದ ಒಂದು ತುಂಡು ಸಾಮಾನನ್ನು ನಾಯಿಗೆ ಇಟ್ಟು ಕೊಡಬೇಕು ಅಂತ ಹೇಳುವಂತಹ ಧರ್ಮ ಇಸ್ಲಾಂ ಧರ್ಮ. ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೊರೋನಾ ಸಂದಿಗ್ಧ ಸಂದರ್ಭ ಟ್ರಸ್ಟ್ ಹಮ್ಮಿಕೊಂಡ ಕಾರ್ಯ ಎಲ್ಲರೂ ಮೆಚ್ಚುವಂತದ್ದು. ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿರುವವರಿಗೆ ಟ್ರಸ್ಟ್ ಸ್ಪಂದಿಸುತ್ತಾ ಯಶಸ್ವಿ ಹಾದಿಯತ್ತ ಮುಂದುವರಿಯಲಿ ಎಂದರು. ಈ ಪ್ರದೇಶದ ಎಲ್ಲ ಜಾತಿ ಧರ್ಮದವರಿಗೆ ಸಹಾಯ ಮಾಡುವಂತ ಒಂದು ಟ್ರಸ್ಟ್ ನಮ್ಮ ಅಬ್ದುಲ್ ಶಕೀಲ್ ಮಾಡಿದ್ದಾರೆ. ಖಂಡಿತವಾಗಿ ಅವರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಟ್ಟು ಬಡವರ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿ ಈ ಸಮಾಜಕ್ಕೆ ಸೇವೆ ಮಾಡುವುದು ಅದು ಅಷ್ಟೊಂದು ಸಣ್ಣ ಕೆಲಸ, ವಿಶೇಷವಾದ ಕೆಲಸ. ಹಾಗಾಗಿ ಇವತ್ತು ನಮ್ಮ ಅಬ್ದುಲ್ ಶಕೀಲ್ ಖಂಡಿತವಾಗಿ ಒಬ್ಬ ಯುವ ನಾಯಕನಾಗಿ ಈಗ ಮಾಡುವಂಥ ಕೆಲಸ ಖಂಡಿತವಾಗಿ ನಾವು ಜನಪ್ರತಿನಿಧಿಗಳಿಗಿಂತ ಜಾಸ್ತಿ ಕೆಲಸ ಮಾಡುವಂಥ ಅಬ್ದುಲ್ ಶಕೀಲ್ ರವರ ಈ ಒಂದು ಸಾಧನೆ ನಾವು ಮೆಚ್ಚಲೇಬೇಕು. ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರು ಖಂಡಿತವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಅವರಲ್ಲಿಯೂ ಸಹ ಮನೆಯಲ್ಲಿ ಅವರಿಗೆ. ಕಾರ್ಯಕ್ರಮದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ಡಾಕ್ಟರ್ ಅಬು ಸಾಲಿ, ಡಾಕ್ಟರ್ ಮುಕ್ತಾಫ್, ಡಾಕ್ಟರ್ ಅಶ್ರಫ್, ಡಾಕ್ಟರ್ ಕೆಎಸ್ ಭಟ್, ಡಾಕ್ಟರ್ ಜೈನುದ್ದೀನ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಟ್ರಸ್ಟಿಯ ಇಕ್ಬಾಲ್ ದೇರಳಕಟ್ಟೆ, ಬೆಳ್ಮಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಬ್ದುಲ್ ಸತ್ತಾರ್, ದೇರಳಕಟ್ಟೆ ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಬೂಬಕರ್ ನಾಟೆಕಲ್, ಮುಖಂಡರುಗಳಾದ ನಾಸಿರ್ ಸಾಮಣಿಗೆ, ಅಲ್ವಿನ್ ಡಿಸೋಜಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.